ನಾನು ಲಹರಿ ಡ್ರೈ ಫ್ರೂಟ್ಸ್ ಆ್ಯಂಡ್ ಮೋರ್ ಶಾಪ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಪುತ್ತೂರು ಶಾಪಿಂಗ್ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ ಅನ್ನು ಕೊಡ್ತಾ ಇದ್ದಾರೆ. ಏನೇನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಲಹರಿಯ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮಗೆ ಸಭೆ ಸಮಾರಂಭಗಳಿಗೆ ಅಥವಾ ಗಿಫ್ಟ್ ಮಾಡೋದಕ್ಕೆ ಏನಾದರೂ ಹ್ಯಾಂಪರ್ಗಳು ಬೇಕಾದ್ರೆ ಈ ತರ ಹ್ಯಾಂಪರ್ಗಳನ್ನ ಮಾಡಿ ಕೊಡ್ತಾರೆ. ಅದರಲ್ಲೂ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮಗೆ ಏನಾದರೂ ಚಾಕ್ಲೇಟ್ಗಳು ನಿಮಗೆ ಇಷ್ಟ ಆಗುವಂತ, ನಿಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟ ಆಗುವಂತ ಚಾಕ್ಲೇಟ್ಗಳು ಬೇಕು ಅಂತ ಹೇಳಿದ್ರೆ ಅದನ್ನೇ ಕಸ್ಟಮೈಸ್ಡ್ ಆಗಿ ಮಾಡಿ ಕೊಡ್ತಾರೆ. ಸಭೆ ಸಮಾರಂಭಗಳಿಗೆ ಕೊಡೋದಕ್ಕೆ ನಿಮಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಇರುವಂತಹ ಬಾಸ್ಕೆಟ್ ಇದೆ, ಅದರ ಜೊತೆಗೆ ಚಾಕ್ಲೇಟ್ ಇರುವಂತಹ ಬಾಸ್ಕೆಟ್ ಕೂಡ ಸಪರೇಟ್ ಆಗಿದೆ. ಒಂದು ವೇಳೆ ಎರಡು ಕೂಡ ಮಿಕ್ಸ್ ಆಗಿ ಬೇಕು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಅಂಡ್ ಚಾಕ್ಲೇಟ್ ಇರುವಂತಹ ಬಾಸ್ಕೆಟ್ಗಳು ಕೂಡ ನಿಮಗೆ ಸಿಗ್ತಾ ಇದೆ. ಇನೋವೇಟಿವ್ ಆಗಿರುವಂತಹ ಬಾಸ್ಕೆಟ್ಗಳು ಜೊತೆಗೆ ಕಲರ್ಫುಲ್ ಆಗಿರುವಂತಹ ಕ್ಲಾತ್ ಗಳನ್ನ ಕಸ್ಟಮೈಸ್ ಮಾಡಿ ನಿಮ್ಗೆ ಕೊಡ್ತಾರೆ ಈ ಬ್ಯೂಟಿಫುಲ್ ಬಾಸ್ಕೆಟ್ಗಳನ್ನ. ಪುತ್ತೂರಿನಲ್ಲಿ ಪ್ರೀಮಿಯಂ ಕ್ವಾಲಿಟಿಯ ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಫೆರರ್ ರಾಚರ್ ಚಾಕ್ಲೇಟ್ ಆಗಿರ್ಬೋದು, ಜೊತೆಗೆ ರಾಫೆಲ್ಲೋ ಚಾಕ್ಲೇಟ್ಗಳು ಕೂಡ ಸಿಗ್ತಾ ಇದೆ. ಇವೆಲ್ಲ ನಮಗೆ ಪುತ್ತೂರಿನಲ್ಲಿ ಬೇರೆ ಕಡೆ ಸಿಗೋದಿಲ್ಲ. ಅದರ ಜೊತೆಗೆ ಕುನಾಫಾ ಚಾಕ್ಲೇಟ್ ಸದ್ಯಕ್ಕೆ ತುಂಬಾನೇ ಟ್ರೆಂಡಿಂಗ್ ಈ ಚಾಕ್ಲೇಟ್, ಇದು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಡಯಟ್ ಫಾಲೋ ಮಾಡ್ತಾ ಇರೋರು ಆ್ಯಂಡ್ ಶುಗರ್ ಫ್ರೀ ಅನ್ನ ಇಷ್ಟಪಡೋರು ಅಥವಾ ಡಯಾಬಿಟಿಸ್ ಇರೋರು ಇವರೆಲ್ಲರೂ ಕೂಡ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಬೋದು. ನೋ ಆಡೆಡ್ ಶುಗರ್ ಆ್ಯಂಡ್ ಪ್ರಿಸರ್ವೇಟಿವ್ಸ್, ಇವೆಲ್ಲವೂ ಕೂಡ ರಿಯಲ್ ಫ್ರೂಟ್, ಅದನ್ನ ಪ್ರಿಸರ್ವೇಟಿವ್ ಇಲ್ಲದೆ ಮಾಡಿರೋವಂಥದ್ದು. ಬೇರೆ ಬೇರೆ ವೆರೈಟೀಸ್ ಇದೆ, ಗಾರ್ಲಿಕ್ ಇದೆ, ಜಾಕ್ ಫ್ರೂಟ್ ಇದೆ, ಗ್ವಾವಾ, ಮ್ಯಾಂಗೋ, ಬೇರೆ ಬೇರೆ ವೆರೈಟಿ ಆಫ್ ಫ್ರೂಟ್ಸ್ ಇದೆ. ನೋ ಆಡೆಡ್ ಶುಗರ್ ಡ್ರೈ ಫ್ರೂಟ್ಸ್ ಇಲ್ಲಿದೆ. ಪಾಸ್ತಾ ಇಷ್ಟಪಡೋರು, ಪಿ ಜಿಲಿದ್ದೀವಿ, ಟ್ರಾವೆಲ್ ಮಾಡ್ತಾ ಇದ್ದೀವಿ, ಇನ್ಸ್ಟೆಂಟ್ ಆಗಿ ಏನಾದರೂ ಪಾಸ್ತಾ ಟ್ರೈ ಮಾಡಬೇಕು ಅಂತ ಇದ್ರೆ ಈ ಪಾಸ್ತಾವನ್ನ ಟ್ರೈ ಮಾಡ್ಬೋದು. ಕ್ರೀಮಿ ಪೆರಿ ಪೆರಿ ಪಾಸ್ತಾ ಇನ್ಸ್ಟೆಂಟ್ ಬಾಕ್ಸ್ ಅಲ್ಲಿ ಬರ್ತಾ ಇದೆ ನಿಮಗೆ. ನೋಡಿ ಸ್ಪೆಷಲ್, ನೋಡಿ ಇಲ್ಲಿ ಕ್ರೀಮಿ ಪಿಂಕ್ ಚೀಸ್ ಪಾಸ್ತಾ ಅಂತೆ ವೆರೈಟಿ ಫ್ಲೇವರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟ್ ಆಗಿ ನಿಮಗೆ ಮನೇಲೆ ಮಾಡ್ಕೋಬಹುದು ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಇದನ್ನ ಮಾಡಿ ಎಂಜಾಯ್ ಮಾಡ್ಬೋದು. ಮ್ಯಾಕ್ ಅಂಡ್ ಚೀಸ್ ಪಾಸ್ತಾ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಕ್ಯಾರೆಟ್ ಹಲ್ವಾ ಕೂಡ ನಿಮಗೆ ಇನ್ಸ್ಟೆಂಟ್ ಬಾಕ್ಸ್ ಅಲ್ಲಿ ಬರ್ತಾ ಇದೆ. ಹಲ್ವಾ ಮಾಡೋದು ಪ್ರೊಸೀಜರ್ ತುಂಬಾ ಲೆಂದಿ ಇರುತ್ತೆ, ಮಾಡೋದಕ್ಕೆ ಉದಾಸೀನ ಆಗುತ್ತೆ ಅಂತ ಹೇಳಿದ್ರೆ ಈ ಬಾಕ್ಸ್ ತಗೊಂಡು ಹೋಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳಿ. ಆ್ಯಂಡ್ ಸ್ಪೈಸಿ ಸಾಲ್ಟೆಡ್ ಬಿಂಡಿ ಓಕ್ರಾ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಬಿಟರ್ ಗೋಡ್ ಸಿಗ್ತಾ ಇದೆ. ಹಾಗಲಕಾಯಿ ಇಷ್ಟಪಡೋರು ಕಹಿ ಕಹಿಯಾಗಿ ಸ್ವಲ್ಪ ಸ್ಪೈಸಿಯಾಗಿ ಸಾಲ್ಟೆಡ್ ಓಕ್ರಾ ನಿಮಗೆ ಸಿಗ್ತಾ ಇದೆ. ಬಿಟರ್ ಗೋಡ್ ಮತ್ತೆ ಬಿಂಡಿ ಸಿಗ್ತಾ ಇದೆ. ಡಯಟ್ ಮೇಂಟೈನ್ ಮಾಡೋರಿಗೆ, ಆರೋಗ್ಯದ ಬಗ್ಗೆ ತುಂಬಾ ಕಾನ್ಶಿಯಸ್ ಇರೋರಿಗೆ ಡ್ರೈ ಫ್ರೂಟ್ಸ್ ತುಂಬಾ ವೆರೈಟಿಗಳು ಇಲ್ಲಿ ಸಿಗ್ತಾ ಇದೆ. ಅದರ ಜೊತೆಗೆ ಆರೋಗ್ಯದಲ್ಲಿ ಏನಾದ್ರೂ ಸ್ವಲ್ಪ ಏರುಪೇರಾಯಿತು ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆಯುರ್ವೇದಿಕ್ ಪೌಡರ್ಗಳು ಸಿಗ್ತಾ ಇದೆ. ಕರೇಲಾ ಪೌಡರ್ ಆಗಿರ್ಬೋದು, ಅದರ ಜೊತೆಗೆ ಕರಿ ಲೀವ್ಸ್ ಆಗಿರ್ಬೋದು, ಜೊತೆಗೆ ಕೆಲವು ಕಷಾಯ ಪೌಡರ್ಗಳು, ರಸಾಯನ ಇವೆಲ್ಲವೂ ಸಿಗ್ತಾ ಇದೆ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಇಂಪೋರ್ಟೆಡ್ ಚಾಕ್ಲೇಟ್ಸ್ ಕೂಡ ಇಲ್ಲಿ ಸಿಗ್ತಾ ಇದೆ. ಪೋಲಾರ್ ಕ್ರೀಮ್ ಕ್ಲಾಸಿಕ್ ಫರ್ ಚಾಕ್ಲೇಟ್ ಇಲ್ಲಿ ಸಿಗ್ತಾ ಇದೆ. ಯಾವುದೇ ಸಭೆ ಸಮಾರಂಭಗಳಲ್ಲಿ ಸನ್ಮಾನ ಮಾಡಬೇಕು, ಅದಕ್ಕೊಂದು ಪೇಟ ಬೇಕು ಅಂತ ಹೇಳಿದ್ರೆ ಇಲ್ಲಿದೆ ಯುನೀಕ್ ಕಲೆಕ್ಷನ್ಸ್ ಆಫ್
ಪೇಟಗಳು ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅದರ ಜೊತೆಗೆ ಬಾಸ್ಕೆಟ್ಗಳು ಸಿಗ್ತಾ ಇದೆ. ಬಾಸ್ಕೆಟ್ ಅಲ್ಲಿ ನೀವೇ ಏನಾದ್ರೂ ಕಸ್ಟಮೈಸ್ಡ್ ಆಗಿ ಏನಾದ್ರೂ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಈ ಬ್ಯೂಟಿಫುಲ್ ಆಗಿರುವಂತಹ ಬಾಸ್ಕೆಟ್ಗಳು ನಿಮ್ಗೆ ಸಿಗ್ತಾ ಇದೆ ನೋಡಿ. ತುಂಬಾ ಕ್ಯೂಟ್ ಆಗಿದೆ. ಚಿಕ್ಕದಾಗಿ ಏನಾದ್ರೂ ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗ್ತಾ ಇದೆ. ಅಂಡ್ ದೊಡ್ಡದಾಗಿ ಈ ಬಾಸ್ಕೆಟ್ಗಳು ಸಿಗ್ತಾ ಇದೆ. ಆಮೇಲೆ ಇಲ್ಲಿ ಪೇಟದ ಜೊತೆಗೆ ಸನ್ಮಾನ ಮಾಡುವಾಗ ಶಾಲ್ಗಳು ಕೂಡ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿಯ ಒಂದು ಶಾಲ್ಗಳನ್ನ ನಾವಿಲ್ಲಿ ನೋಡ್ಬೋದು. ಬೇರೆ ಬೇರೆ ರೇಂಜ್ನ ಶಾಲ್ಗಳು ನಿಮಗೆ ಸಿಗ್ತಾ ಇದೆ ಇಲ್ಲಿ. ಇದು ತುಂಬಾ ಪ್ರೀಮಿಯಂ ಕ್ವಾಲಿಟಿ. ಇದು ನಿಮ್ಗೆ ಏನಾದ್ರೂ ಸ್ವಲ್ಪ ಕಡಿಮೆಯಲ್ಲಿ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗ್ತಾ ಇದೆ. ಎಲ್ಲಾ ರೀತಿಯ ಶಾಲ್ಗಳು ಕೂಡ ಸಿಗ್ತಾ ಇದೆ ಇಲ್ಲಿ. ಜೂಟ್ನ ಬಾಸ್ಕೆಟ್ಗಳು ನೀವೇ ಏನಾದರೂ ಕಸ್ಟಮೈಸ್ಡ್ ಆಗಿ ಚಾಕ್ಲೇಟ್ ಎಲ್ಲ ಇಟ್ಟು ಹ್ಯಾಂಪರ್ ರೆಡಿ ಮಾಡ್ತೀರಾ ಅಂದ್ರೆ ಅದು ಕೂಡ ಇಲ್ಲಿ ಸಿಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಪ್ಲೇಟ್ಗಳು ಸಿಲ್ವರ್ ಕೋಟೆಡ್ ಪ್ಲಾಸ್ಟಿಕ್ ಪ್ಲೇಟ್ಗಳು. ಸೊ ನೀವೇ ರೆಡಿ ಮಾಡ್ಬೋದು. ಏನಾದರೂ ನಿಮ್ಮದೇ ಏನಾದರೂ ಕ್ರಿಯೇಟಿವಿಟಿ ಇದ್ದರೆ ಅಥವಾ ನೀವೇನಾದರೂ ಸ್ಯಾರಿ ಎಲ್ಲ ಇಟ್ಟು ಗಿಫ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದೆಲ್ಲವನ್ನ ಒಟ್ಟಿಗೆ ಇಟ್ಟು ಈ ಥರ ಒಂದು ರೆಡಿ ಮಾಡ್ಬೋದು. ಲಹರಿಯ ಮಾಲಕಿ ಲಿಖಿತಾ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ಪುತ್ತೂರಿನಲ್ಲಿ ಲಹರಿ ತುಂಬಾನೇ ಪಾಪ್ಯುಲರ್ ಆಗಿದೆ, ತುಂಬಾ ಹೆಸರು ಮಾಡಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಸರ್ವಿಸ್ ಆ ರೀತಿ ಇದೆ. ಸೊ ಬೇರೆ ಶಾಪ್ಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ. ಆದ್ರೆ ಲಹರಿಯಲ್ಲಿ ಯಾವ ಕಾರಣಕ್ಕೆ ತುಂಬಾ ಸ್ಪೆಷಲ್, ಹಾಗೇನೆ ಲಹರಿಯ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಡ್ರೈ ಫ್ರೂಟ್ಸ್ ನಲ್ಲಿ ಯಾವೆಲ್ಲ ಹೊಸ ಎಡಿಷನ್ಗಳು ಜೊತೆಗೆ ಟ್ರೆಂಡ್ಗಳ ಜೊತೆಗೆ ನೀವು ಕೂಡ ಮುಂದೆ ಹೋಗ್ತಾ ಇರಬೇಕು. ಸೊ ಏನೇನೆಲ್ಲ ಸ್ಪೆಷಾಲಿಟಿ ಈಗ ಲಹರಿಯಲ್ಲಿ ಸಿಗ್ತಾ ಇದೆ? ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗ್ತದೆ. ಅದ್ರಲ್ಲಿ ಇದೆಲ್ಲ ಟ್ರೆಂಡಿ ಆಗಿರುವಂತದ್ದು. ಬ್ಲೂಬೆರಿ ಆಗ್ಲಿ ಇದೆಲ್ಲ ಮಕ್ಕಳ ಸ್ನಾಕ್ಸ್ಗೆಲ್ಲ ತುಂಬಾ ಒಳ್ಳೇದು. ಈಗ 11 ಗಂಟೆ ಮಕ್ಕಳಿಗೆ ಸ್ನಾಕ್ಸ್ಗೆಲ್ಲ ಬೇಕೇ ಬೇಕು. ಅದಕ್ಕೋಸ್ಕರ ಇದು ಡ್ರೈಡ್ ಫ್ರೂಟ್ ಆಗ್ಲಿ ಇದೆ. ಹಣ್ಣೆಲ್ಲ ತಗೊಂಡ್ರೆ 11 ಗಂಟೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಅಲ್ಲಿ ಹಾಕಲಿಕ್ಕೆ ಅಂತ ಹೇಳಿ ಸ್ಪೆಷಲ್ ಬ್ಲೂಬೆರಿ ಇದೆ, ಕ್ರಾನ್ಬೆರಿ ಇದೆ, ಕಿವಿ ಇದೆ, ಮ್ಯಾಂಗೋ, ಪೈನಾಪಲ್, ಸ್ಟ್ರಾಬೆರಿ. ಡಾಕ್ಟರ್ ರೆಫರ್ ಮಾಡಿರುವಂತದ್ದು ಪ್ಲಮ್ ಅಂತ. ತುಂಬಾ ಜನ ಬಂದು ಕೇಳ್ತಾರೆ, ಕೆಲವರು ಡೈಜೆಷನ್ ಆಗಿರೋದಿಲ್ಲ, ಅದಕ್ಕೋಸ್ಕರ ಡಾಕ್ಟರೇ ರೆಫರ್ ಮಾಡಿರುವಂತದ್ದು ಫ್ರೂಟ್ ಇದು. ಓಕೆ ಓಕೆ. ಸೊ ಅದು ಕೂಡ ಇಲ್ಲಿ ನಿಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ. ಇದು ನಾವಿವಾಗ ಆನ್ಲೈನ್ ಥ್ರೂ ಎಲ್ಲದನ್ನು ಪರ್ಚೇಸ್ ಮಾಡ್ಬೇಕಾಗಿಲ್ಲ. ಈಗ ಬೇರೆ ಈಗ ಬೇಕು ಅಂತ ಹೇಳಿದ್ರೆ ನಾವಿಲ್ಲಾಂದ್ರೆ ಮಂಗಳೂರಿಗೆ ಹೋಗ್ಬೇಕಾಗತ್ತೆ. ಅದರ ಅವಶ್ಯಕತೆ ಇಲ್ಲ. ಲಹರಿಯಲ್ಲಿ ಎಲ್ಲಾ ಬಗೆಯ ಒಂದು ಏನೋ ಹೆಲ್ತ್ಗೆ ಬೇಕಾಗುವಂತ ಎಲ್ಲಾ ರೀತಿಯಾದಂತಹ ಡ್ರೈ ಫ್ರೂಟ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಸೊ ಇದ್ರ ಸ್ಪೆಷಾಲಿಟಿ ಏನ್ ಮ್ಯಾಮ್? ಇದೆಲ್ಲ ಹಾರ್ಟಿಗೆ ತುಂಬಾ ಒಳ್ಳೇದು. ಓಕೆ. ಹಾರ್ಟಿಗೆ ಮತ್ತು ಸ್ಕಿನ್ನಿಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಇದೇನ್ ಮ್ಯಾಮ್? ಇದು ಅಷ್ಟೇ. ಇದು ತುಂಬಾ ಸ್ಕಿನ್ನಿಗೆ ಸೆಲೆಬ್ರಿಟಿ ಎಲ್ಲ ಯೂಸ್ ಮಾಡೋದು ಹೈಯೆಸ್ಟ್ ಇದೆ. ಓಕೆ. ಸ್ಕಿನ್ಗೆ ಹೆಲ್ಪ್ಫುಲ್ ಆಗುವಂತದ್ದು. ಓಕೆ. ಗ್ಲೋಯಿಂಗ್ ಸ್ಕಿನ್ ಬೇಕಾದ್ರೆ ಯೂಸ್ ಮಾಡಬಹುದು. ಏನು ಮ್ಯಾಮ್ ಇದ್ರದ್ದು? ಬ್ರೆಜಿಲ್ ನಟ್. ಓಕೆ, ಬ್ರೆಜಿಲ್ ನಟ್ಸ್. ಇದು ಹಜಲ್ ನಟ್. ಓಕೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತದೆ. ಇದು ಚಾಕ್ಲೇಟ್ ಅಲ್ಲಿ ಬಂದೇ ಬರ್ತದೆ. ಹಜಲ್ ನಟ್ ಅಲ್ಲಿ ಚಾಕ್ಲೇಟ್ ಮಿಡಲ್ ಅಲ್ಲಿ ಸಿಗುತ್ತೆ, ಕ್ರಂಚಿ ಆಗಿರುತ್ತೆ. ಓಕೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಹಾರ್ಟಿಗೆ ಮತ್ತು ತುಂಬಾ ಹಾರ್ಟಿಗೆ ಸ್ಕಿನ್ನಿಗೆ. ಓಕೆ. ಸೊ ಇದು ಏನು ಮ್ಯಾಮ್ ಸ್ಪೆಷಾಲಿಟಿ ಇದ್ರದ್ದು? ಇದು ಚಿಲ್ಗೋಸ್ ಅಂತ. ಇದು ಸಸ್ತಿ ಹಾರ್ಟಿಗೆ ಸ್ಕಿನ್ನಿಗೆ ತುಂಬಾ. ಇದೆಲ್ಲ ಸೀಡ್ಸ್ ಗಳು, ಕೆಲವೆಲ್ಲ ಸೀಡ್ಸ್ ಆಗ್ಲಿ ಫ್ರೂಟ್ಗಳು. ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಎಲ್ಲಾ ರೀತಿಯಾದಂತಹ ಫುಡ್ ಒಂದು ಏನ್ ಹೇಳೋದು ಡ್ರೈ ಫ್ರೂಟ್ಸ್ ಎಲ್ಲಾ ಬಗೆಯದು ಇಲ್ಲಿ ಇದೆ. ಹೌದೌದು. ವೆಯ್ಟ್ ಲಾಸ್ ಜರ್ನಿಯನ್ನ ಆರಂಭ ಮಾಡಿರೋರಿಗೆ ಇಲ್ಲಿ ನಮಗೆ ಪಂಪ್ಕಿನ್ ಸೀಡ್ ಸಿಗ್ತಾ ಇದೆ. ಪಂಪ್ಕಿನ್ ಸೀಡ್ ಜೊತೆಗೆ ಸನ್ಫ್ಲವರ್ ಸೀಡ್ ಆಗಿರ್ಬೋದು, ಇವೆಲ್ಲ ಸೀಡ್ಸ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ಗಳೆಲ್ಲವೂ ಸಿಗ್ತಾ ಹೋಗುತ್ತೆ. ಫ್ಲಾಕ್ಸ್ ಸೀಡ್, ಇಲ್ಲಿ ಫ್ಲಾಕ್ಸ್ ಸೀಡ್ ಕೂಡ ನಮಗೆ ದೊಡ್ಡ ಪ್ಯಾಕ್ ಹಾಗೇನೆ ಸಣ್ಣ ಪ್ಯಾಕ್ ಬೇರೆ ಬೇರೆ ರೇಂಜ್ ಅಲ್ಲಿ ಕೂಡ ಸಿಗ್ತಾ ಇದೆ. ಅಂಡ್ ಚಿಯಾ ಸೀಡ್, ಈಗಂತೂ ಚಿಯಾ ಪುಡಿಂಗ್ ಅನ್ನೆಲ್ಲ ಮಾಡಿ ಟ್ರೈ ಮಾಡಿ ನಾವು ತಿಂತಾ ಇರ್ತೀವಿ. ಸೊ ಇದೆಲ್ಲದು ಕೂಡ ನಮಗೆ ಬೆಸ್ಟ್ ಆಫರ್ ಅಲ್ಲಿ ಸಿಗ್ತಾ ಇದೆ. ಏನಂತ ಹೇಳಿದ್ರೆ 1000 ಅಬವ್ ಏನಾದ್ರು ಪರ್ಚೇಸ್ ಮಾಡಿದ್ರೆ 10% ಡಿಸ್ಕೌಂಟ್ ಸಿಗ್ತಾ ಇದೆ. ಅದರ ಜೊತೆಗೆ 500 ರೂಪಾಯಿಯದ್ದು ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಕೂಪನ್ ಸಿಗುತ್ತೆ. ಆ ಕೂಪನ್ ಅಲ್ಲಿ ನೀವು ಲಕ್ಕಿ ವಿನ್ನರ್ ಆಗ್ಬೋದು, ಆಲ್ಟೋ ಕಾರ್ ವಿನ್ ಆಗ್ಬೋದು, ಜೊತೆಗೆ ಬೈಕ್ ವಿನ್ ಆಗ್ಬೋದು. ಅದರ ಜೊತೆಗೆ ಸ್ಮಾರ್ಟ್ ಟಿವಿ ಜೊತೆಗೆ ಫ್ರಿಡ್ಜ್ ಅಥವಾ ಪ್ರತಿ ವಾರ ಸ್ಮಾರ್ಟ್ ಫೋನ್ ವಿನ್ ಆಗುವ ಅವಕಾಶ ಕೂಡ ನಿಮಗೆ ಸಿಗ್ತಾ ಇದೆ. ಲಹರಿ ಪ್ರಾಡಕ್ಟ್ಸ್ ಎಲ್ಲವೂ ಪ್ರೀಮಿಯಂ ಆಗಿರುತ್ತೆ. ಹಾಗೇನೆ ಇವರ ಕ್ವಾಲಿಟಿಯನ್ನ ನಾವು ಟ್ರಸ್ಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಈ ಬ್ರ್ಯಾಂಡ್ ಇವರೇ ಮಾಡ್ತಾ ಇರುವಂತಹ ಒಂದು ಪ್ಯಾಕೇಜಿಂಗ್ ಎಲ್ಲವೂ ಕೂಡ ಇವರೇ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಪ್ರಾಡಕ್ಟ್ಗಳು, ಇಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳು, ಎಲ್ಲ ಡ್ರೈ ಫ್ರೂಟ್ಸ್ಗಳು ಕೂಡ ಇವರ ಫ್ಯಾಕ್ಟರಿಯಲ್ಲಿಯೇ ಇವರು ಪ್ಯಾಕೇಜಿಂಗ್ ಮಾಡ್ತಾರೆ ಅಂಡ್ ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇವರ ಕ್ವಾಲಿಟಿಯಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಪುತ್ತೂರಿನಲ್ಲಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಇಷ್ಟು ವೆರೈಟಿಯ ಕುಲ್ಫಿಗಳು. ಯಾಕೆಂದ್ರೆ ಇಲ್ಲಿ ನಿಮಗೆ 18+ ವೆರೈಟಿ ಕುಲ್ಫಿಗಳು ಇಲ್ಲಿ ಸಿಗ್ತಾ ಇದೆ. ತುಂಬಾನೇ ವೆರೈಟಿ ಫ್ಲೇವರ್ಸ್ ಇಲ್ಲಿ ನಿಮ್ಗಿದೆ.
ಚಿಕ್ಕು ಆಗಿರ್ಬೋದು, ಬ್ಲ್ಯಾಕ್ಬೆರಿ ಆಗಿರ್ಬೋದು, ಅದರ ಜೊತೆಗೆ ಮಟ್ಕಾ ಕುಲ್ಫಿ ತುಂಬಾನೇ ಪಾಪ್ಯುಲರ್, ಎಲ್ಲರೂ ಇಷ್ಟಪಡೋ ಅಂಥದ್ದು ಜಾಸ್ತಿ ಇಲ್ಲಿ. ಆ್ಯಂಡ್ ಕುಲ್ಫಿ ಏನಾದರೂ ಸ್ಪೆಷಲ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಪುತ್ತೂರಲ್ಲಿ ಈ ಥರ ಕುಲ್ಫಿ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ನೋಡಿ ರೈನ್ಬೋ ಕುಲ್ಫಿ ಅಂತ ವೆರೈಟಿ ಕುಲ್ಫಿ ಇದು. ಅಂದರೆ 4 ವೆರೈಟಿ ಒಂದೇ ಕುಲ್ಫಿಯಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ 4 ವೆರೈಟಿ ಕುಲ್ಫಿ ಒಂದೇ ಇದರಲ್ಲಿ, ಒಂದೇ ಕುಲ್ಫಿಯಲ್ಲಿ ನಿಮಗೆ 4 ಫ್ಲೇವರ್ಸ್ ಸಿಗ್ತಾ ಇದೆ.